विश्वविनूतन विद्याचेतन सर्वहृदय संस्कारी जय भारती जय भारती जय भारती। हेलो हेलो रिवर बंच हेलो हेलो शार्प ಆರು ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ ಆರು ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ ಮೂರು ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ
ದಿಕ್ಕಿಲ್ಲ ಬೆಳಗಿಲ್ಲ ಫಳಫಳ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮೀರಿ ಮೀರಿ ಮಿಂಚಿನಾದ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚೆಂದುಳ್ಳ ಕೊಡವ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚೆಂದುಳ್ಳ ಕೊಡವ ಎಂಥ ಚೆಂದುಳ್ಳ ಕೊಡವ ಎಂಥ ಚೆಂದುಳ್ಳ ಕೊಡವ. Hello. Hello.
ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದ ಒಳ ಮದ್ದಳ ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ ಒಳ್ಳುವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳುವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಗುಡ್ಡ ಗವಿಯನ್ನು ನುಂಗಿ ಗವ್ಯ ಇರುವೆಯು ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವ್ಯ ಇರುವೆಯು ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ್ವ 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 ತಂಗಿ ಕೊಡಗನ ಕೋಳಿ ನುಂಗಿತ
ಶಿಶುನಾಳ ಶರೀಫರ ಒಂದು ತತ್ವಪದ. ಎಲ್ಲಿ ಕಾಣೇನು ಶಿವನೊಲ್ಲಭೆ ಎನಿಸಿದೆ, ಉಧಾ 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 ಉಧಾ. ಎಲ್ಲಿ ಕಾಣೆನೋ ಶಿವನೊಲ್ಲಭೆ ಎನಿಸಿದೆ, ಕಲ್ಲಿನೊಳಗೆ ಪುಟ್ಟಿ ಕಲ್ಲಿನೊಳಗೆ ಪುಟ್ಟಿ ಕಲ್ಲಿನೊಳಗೆ ಪುಟ್ಟಿ ಉಗರ ಕೊಳ್ಳಕ ಇಳಿದೆ. ಎಲ್ಲಿ ಕಾಣೆ ಎಲ್ಲಿ ಕಾಣೆನೆಲ್ಲಿ ಕಾಣೆನೆ, ಎಲ್ಲಿ ಕಾಣೆನೆ ಎಲ್ಲಮ್ಮ ನನ್ನ ತಗಿನೆಲ್ಲಿ ಎಲ್ಲಿ ಕಾಣೆನೆ, ಎಲ್ಲಿ ಕಾಣೆನೆ ಎಲ್ಲಮ್ಮ ನನ್ನ ತಗಿನೆಲ್ಲಿ ಎಲ್ಲಿ ಕಾಣೆನೆ. ಎಲ್ಲಿ ಕಾಣೇನು ಶಿವನೊಲ್ಲಭೆ ಎನಿಸಿದೆ, ಎಲ್ಲಿ ಕಾಣೇನು ಶಿವನೊಲ್ಲಭೆ ಎನಿಸಿದೆ, ಕಲ್ಲಿನೊಳಗೆ ಪುಟ್ಟಿ ಉಗರ ಕೊಳ್ಳಕ್ಕಿಳಿದೆ. ಎಲ್ಲಿ ಕಾಣೆನೆ ಎಲ್ಲಮ್ಮ ನನ್ನ ತಗಿನೆಲ್ಲಿ ಎಲ್ಲಿ ಕಾಣೆನೆ, ಎಲ್ಲಿ ಕಾಣೆನೆ ಎಲ್ಲಮ್ಮ ನನ್ನ ತಗಿನೆಲ್ಲಿ ಎಲ್ಲಿ ಕಾಣೆನೆ. ಭಾಳ ಮಂದಿಗೆ ಬತ್ತಲ ಮಾಡಿದೆ, ನೀ ಎಂಥ ಕೆವ್ವ ಬೇವ ನುಡಿಸಿ ಮೋಜ ನೋಡಿದೆ. ಭಾಳ ಮಂದಿಗೆ ಬತ್ತಲ ಮಾಡಿದೆ, ನೀ ಎಂಥ ಕೆವ್ವ ಬೇವ ನುಡಿಸಿ ಮೋಜ ನೋಡಿದೆ. ತಾಳ ಜಾಗಟ್ಟೆ ಗೆಜ್ಜೆ ಕೊಡಿಸಿ ಕಾಲೊಳ ಕಂಚಿನ ಬೇಡಿ ಹಾಕಿಸಿ, ತಾಳ ಜಾಗಟ್ಟೆ ಗೆಜ್ಜೆ ಕೊಡಿಸಿ ಕಾಲೊಳ ಕಂಚಿನ ಬೇಡಿ ಹಾಕಿಸಿ ಕುಣಿಸಿ ಆಡಿದ್ಯವ್ವ ನೀನು. ಎಲ್ಲಿ ಎಲ್ಲಿ ಕಾಣೆನೆ ಎಲ್ಲಮ್ಮ ನನ್ನ ತಗಿನೆಲ್ಲಿ ಎಲ್ಲಿ ಕಾಣೆನೆ, ಎಲ್ಲಿ ಕಾಣೆನೆ ಎಲ್ಲಮ್ಮ ನನ್ನ ತಗಿನೆಲ್ಲಿ ಎಲ್ಲಿ ಕಾಣೆನೆ. ಚಿಕ್ಕ ಮಲಕಿನ ದುರ್ದುಂಡಿ, ನೀ ಎಂಥ ಕೆವ್ವ ಚಿಕ್ಕ ಮಗನ ಎತ್ತಿಕೊಂಡಿ. ಚಿಕ್ಕ ಮಲಕಿನ ದುರ್ದುಂಡಿ, ನೀ ಎಂಥ ಕೆವ್ವ ಚಿಕ್ಕ ಮಗನ ಎತ್ತಿಕೊಂಡಿ. ನಿಕ್ಕಿ ನೋಡು ಶಿಶುನಾಳ ಮುಖಂಡ ನರಸಿಂಹ, ಶಿಶುನಾಳ 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 ನಿಕ್ಕಿ ನೋಡು ಶಿಶುನಾಳ ಮುಖಂಡ ನರಸಿಂಹ, ನಿಕ್ಕಿ ನೋಡು ಶಿಶುನಾಳ ಮುಖಂಡ ನರಸಿಂಹ. ಅಕ್ಕರಾದಿ ಗುರುನಾಥ ಗೋವಿಂದ ಕೊಲಿಗೆ ನೀನು. ಎಲ್ಲಿ ಎಲ್ಲಿ ಕಾಣೆನೆ ಎಲ್ಲಮ್ಮ ನನ್ನ ತಗಿನೆಲ್ಲಿ ಎಲ್ಲಿ ಕಾಣೆನೆ.
ಚೆಕ್ ಚೆಕ್. ಸಂತ ಶಿಶುನಾಳ ಶರೀಫರ ಮತ್ತೊಂದು ತತ್ವಪದನ ಕೇಳೋಣ. दुख में पड़ा मन, दुख में पड़ा मन, सुख नहीं माया, ढकती मरना रखवाला रे। खाता पीता सोता सब दिन दिन, बात में गफलत खेल रे। तीन रोज गुजराना जीवन का, ये तन माठी मन रे। रोशन को शिशुनाल जगत पर, ओ दे सफिया के लाल रे। ओ ಸೋರುತ್ತಿಹುದು ಮನೆಯ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಳ್ಪರಿಲ್ಲ, ಸೋರುತ್ತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಳ್ಪರಿಲ್ಲ, ಕಾಲ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ, ಸೋರುತ್ತಿಹುದು ಸೋರುತ್ತಿಹುದು ಮನೆಯ ಮಾಳಿಗೆ, ಮಾಳಿಗೆ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ, ಮಾಳಿಗೆ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ. ಮುರುಕು ತೊಲೆಯು ಹುಳುಕು ಜಂಟಿ ಕೊರೆದು ಸರಿದು ಕೀಲ ಸಡಲಿ, ಮುರುಕು ತೊಲೆಯು ಹುಳುಕು ಜಂಟಿ ಕೊರೆದು ಸರಿದು ಕೀಲ ಸಡಲಿ, ಹರಕು ಚಪ್ಪರ ಜೀರುಗಿಂಡಿ ಬೆಳಕೇರಿ ಮುಟ್ಟಲಾರೆ, ಸೋರುತ್ತಿಹುದು ಓ ಸೋರುತ್ತಿಹುದು ಮನೆಯ ಮಾಳಿಗೆ, ಮಾಳಿಗೆ ಮಾಳಿಗೆ,
ಸೋರುತ್ತಿಹುದು ಮನೆಯ ಮಾಳಿಗೆ ಆಹಾ, ಮಾಳಿಗೆ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ. ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು. ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು. ಎಂತೋ ಶಿಶುನಾಳಧೀಶ ತಾನು ರೇ 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 ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು. ಎಂತೋ ಶಿಶುನಾಳಧೀಶ ತಾನು ಎಂತೋ ಶಿಶುನಾಳಧೀಶ ತಾನು ನಿಂತು ಪೊರೆವನು ಎಂದು ನಂಬಿ ಸೋರುತ್ತಿಹುದು ಸೋರುತ್ತಿಹುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ. ಓ ಮಾಳಿಗೆ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ. ಆಹಾ, ಮಾಳಿಗೆ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ. ಆಹಾ, ಮಾಳಿಗೆ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ. Helch. Hel. Helch. Hel. ದರಬೇಂದ್ರರ ಒಂದು ಗೀತೆ ಹಲ್. ತುಳು ಕ್ಯಾಡ್ತಾವ ತೂಕಡಿಗೆ
ಎವೆ ಅಪ್ಪತಾವಗಳ ಹುಡುಕಿ ಮನಸ್ಸು ತೇಲಿ ಬರ್ತಾವ ಹುಡುಕಿ ಕನಸು ತೇಲಿ ಬರ್ತಾವ ಹುಡುಕಿ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ್ಮ ಘಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಗಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ತುಳ್ಳು ಕ್ಯಾಡ್ತಾವ ತೂಕಡಿಕೆ ಎವಿ ಅಪ್ಪತಾವಗಳ ಹುಡುಕಿ ತುಳ್ಳು ಕ್ಯಾಡ್ತಾವ ತೂಕಡಿಕೆ ಎವಿ ಅಪ್ಪತಾವಗಳ ಹುಡುಕಿ ಕನಸು ತೇಲಿ ಬರ್ತಾವ ಹುಡುಕಿ ಕನಸು ತೇಲಿ ಬರ್ತಾವ ಹುಡುಕಿ ಕನಸು ತೇಲಿ ಬರ್ತಾವ ಹುಡುಕಿ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ್ಮ ಘಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೆರಳಲ್ಲಾಡುತ್ತಾವ ಮರದ ಬುಡಕ ಕೇರಿ ತೇರಿ ನೂಕುತ್ತವ ದಡಕ ನೆರಳಲ್ಲಾಡುತ್ತಾವ ಮರದ ಬುಡಕ ಕೇರಿ ತೇರಿ ನೂಕುತ್ತವ ದಡಕ ಹಿಂಗ ಬಿಟ್ಟು ಇಲ್ಲಿ ನನ್ನ ನಡಕ ಹಿಂಗ ಬಿಟ್ಟು ಇಲ್ಲಿ ನನ್ನ ನಡಕ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ್ಮ ಘಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನನ್ನ ನಿನ್ನ ಒಂದು ತನದಾಗ ಹಾಡು ಹುಟ್ಟಿ ಒಂದು ಮನದಾಗ ಬೆಳದಿಂಗಳಾತು ಬರದಾಗ ಬೆಳದಿಂಗಳಾತು ಬರದಾಗ ಬೆಳದಿಂಗಳಾತು ಬರದಾಗ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ್ಮ ಘಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ
ಕೋರಿಕೆಯ ಮೇರೆಗೆ ಮತ್ತೊಮ್ಮೆ ಶ್ರೀಯುತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕೋರಿಕೆ ಮೇರೆಗೆ ಭಾಗ್ಯದ ಬಳೆಗಾರ ಗೀತೆಯನ್ನು ಮತ್ತೊಮ್ಮೆ ನಿಮಗೋಸ್ಕರ ಹಾಡ್ತಾ ಇದ್ದೀನಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಏನಗೆ ಗುರಿಯಿಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಏನಗೆ ಗುರಿಯಿಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ.
ಹಂಚ್. ಹಲ್. ಚೆಕ್ ಚೆಕ್. ಸಂತ ಶಿಶುನಾಳ ಶರೀಫರ ಮತ್ತೊಂದು ತತ್ವಪದನ ಕೇಳೋಣ. ರೇ 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 ರಾ ರೇ 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 ರಾ ರೇ 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 ರಾ ರೇ ರಿ ರೇ ರಿ ರಾ. ತರವಲ್ಲ ತಾಗಿ ನಿನ್ನ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಮದ್ದಲಿ ದನಿಯೋಳು ತಂಬೂರಿ ಅದ ತಿಥಿ ನುಡಿಸಬೇಕು ತಂಬೂರಿ. ಮದ್ದಲಿ ದನಿಯೋಳು ತಂಬೂರಿ ಅದ ತಿಥಿ ನುಡಿಸಬೇಕು ತಂಬೂರಿ. ಸಿದ್ಧ ಸದಕರ ವಿದ್ಯೆಗೆ ಒದಗುವ ಸಿದ್ಧ ಸದಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಬಾಳಬಲ್ಲವರಿಗೆ ತಂಬೂರಿ ದೇವಾ ಬಾಳಕ್ಷರ ರಚಿಸಿದ ತಂಬೂರಿ. ಬಾಳಬಲ್ಲವರಿಗೆ ತಂಬೂರಿ ದೇವಾ ಬಾಳಕ್ಷರ ರಚಿಸಿದ ತಂಬೂರಿ. ಹೇಳಲಿ ಏನಿದರ ಹಂಚಿಕೆ ತಿಳಿಯದ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳಗಡಿಗೆ ಸಲ್ಲ ತಂಬೂರಿ. ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳಧೀಶನ ಓದು ಪುರಾಣದಿ ರೇ 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 ರೇ
ಶಿಶುನಾಳಧೀಶನ ಓದು ಪುರಾಣದಿ ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸು ತಂಬೂರಿ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ. ಹಲೋ, ಮುಂದೆ ಮುಂದೆ ಗಣ್ಯ ವ್ಯಕ್ತಿಗಳನ್ನು ಬಿಟ್ಟು ಬೇರೆ ಯಾರಾದರೂ ಕುಂತಿದ್ರೆ ಗಣ್ಯ ವ್ಯಕ್ತಿಗಳಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕೆಂದು ಕೇಳ್ಕೊಳ್ತೀವಿ. ಮುಂದಿನ ಸಾಲಿನಲ್ಲಿ ಗಣ್ಯ ವ್ಯಕ್ತಿಗಳನ್ನು ಬಿಟ್ಟು ಬೇರೆ ಯಾರಾದರೂ ಕೂತಿದ್ರೆ ಗಣ್ಯ ವ್ಯಕ್ತಿಗಳಿಗೆ ಆಸನವನ್ನು ಬಿಟ್ಟು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ವಿನಂತಿ, ದಯಮಾಡಿ ಮೊದಲನೇ ಸಾಲಿನಲ್ಲಿ ಕುಳಿತಿರುವಂಥ ಮಹಿಳೆಯರು ಗಣ್ಯ ವ್ಯಕ್ತಿಗಳನ್ನು ಹೊರತುಪಡಿಸಿ ಗಣ್ಯ ವ್ಯಕ್ತಿಗಳಿಗೆ ಸ್ಥಳಾವಕಾಶಗಳನ್ನು ಮಾಡಿಕೊಡಬೇಕಾಗಿ ಕೇಳ್ಕೊಳ್ತೀವಿ. ಅಂದವ್ರೆ ಮುಂದವ್ರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದ ಮಾದೇವನಿನ್ನ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ
ಹಲೋ ವಾಲ್ಯೂಮ್ ವಾಲ್ಯೂಮ್. ದಯಮಾಡಿ ನಾನು ಇಲ್ಲಿ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾವು ಪಕ್ಕಕ್ಕೆ ಸರಿರಿ. ಮಹಿಳೆಯರ ಕಾರ್ಯಕ್ರಮ, ದಯಮಾಡಿ ನಮಗೆ ಅವಕಾಶ ಮಾಡಿಕೊಡಿ. ಮೊದಲೇ ಶಿಸ್ತಿನಿಂದ ಕಾರ್ಯಕ್ರಮ ಮಾಡೋಣ ಅಂತ ನಮ್ಮ ಮಹಿಳೆಯರು ಎಷ್ಟೊಂದು ಶಿಸ್ತಿನಿಂದ ಕೂತ್ಕೊಂಡಿದ್ದಾರೆ. ನೀವು ಈ ರೀತಿ ನಿಂತ್ಕೊಂಡ್ರೆ ಮದನ್ ಬನ್ನಿಯಪ್ಪ, ಸೈಡ್ಗೆ ಬನ್ನಿ. ಮಾಧ್ಯಮದ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಸ್ವಲ್ಪ ಒಳಗಡೆ ಬರಬೇಕಾದ್ರೆ ತೊಂದರೆ ಆಯಿತು, ಕ್ಷಮಿಸಬೇಕು. ಬಹುಶಃ ಈಗ ಎಲ್ಲರೂ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಂದಿದ್ದೀರಲ್ಲ, ಥ್ಯಾಂಕ್ ಯು. ಇಲ್ಲಿ ಮತ್ತೆ ಗದ್ದಲ ಮಾಡಬೇಡಿ ನೀವು. ಚೆಕ್ ಚೆಕ್. ಈ ದಿನ ಬಹಳಷ್ಟು ತಾಯಂದಿರು ಬಂದಿದ್ದೀರಾ. ನಿಮಗಾಗಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಅದ್ಭುತವಾದ ಗೀತೆಯನ್ನು ಕೇಳೋಣ. ರಚನೆ GS ಶಿವರುದ್ರಪ್ಪನವರು. ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗಿದಕ್ಕೆ ಬೆಳಕಾನಿಟ್ಟು ತೂಗಿದಕ್ಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
ಹಸಿರ ನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಲ್ಲಿಸಿ, ಹಸಿರ ನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಲ್ಲಿಸಿ, ಬಯಲ ಹಸಿರ ನಗಿಸಿದಕ್ಕೆ, ಬಯಲ ಹಸಿರ ನಗಿಸಿದಕ್ಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳ ಸವರಿ, ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳ ಸವರಿ, ಹಕ್ಕಿ ಗಿಲಕಿ ಹಿಡಿಸಿದಾಕೆ, ಹಕ್ಕಿ ಗಿಲಕಿ ಹಿಡಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಪ್ಪಿದಾಕೆ, ತಂದೆ ಮಗುವ ತಪ್ಪಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ 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 ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಸ್ತ್ರೀ ಸ್ತ್ರೀ.
help. ಏನಿ ಮಹಾನಂದವೇ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಲ್ದವೇ ಬಲು ಚಂದವೇ ಏನಿ ಮಹಾನಂದವೇ ಏನಿ ವೃತ್ತಾಮೋದ ಏನಿ ಮೌರಜನಾದ ಏನಿ ವೃತ್ತಾಮೋದ ಏನಿ ಮೌರಜನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಲ್ದವೇ ಬಲು ಚಂದವೇ ಏನಿ ಮಹಾನಂದವೇ ಢಕ್ಕೆಯ ಶಿರ ಕೆತ್ತಿರಿ ತಾಳಗೋಳಿಂ ತಟ್ಟಿ ಢಕ್ಕೆಯ ಶಿರ ಕೆತ್ತಿರಿ ತಾಳಗೋಳಿಂ ತಟ್ಟಿ ತಕಿಟ ಧಿಮಿ ಕೀಟ ಜನರೂರಿಸಿ ಢಕ್ಕೆಯ ಶಿರ ಕೆತ್ತಿರಿ ತಾಳಗೋಳಿಂ ತಟ್ಟಿ ತಕಿಟ ಧಿಮಿ ಕೀಟ ಜನರೂರಿಸಿ ಉಕ್ಕುತೆ ಚರಣವ ಕುಲುಕುತೆ ಕಾಯವ ಉಕ್ಕುತೆ ಚರಣವ ಕುಲುಕುತೆ ಕಾಯವ ಸೊಕ್ಕಿದ ಕುಣಿದವ ಕುಣಿವೆನಿ ಎಲೆಬಾಲೆ ಏನಿ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಲ್ದವೇ ಬಲು ಚಂದವೇ ಏನಿ ಮಹಾನಂದವೇ ಮಾಮ ಗಗ ಮಾಮ ನೀನಿ ದದ ನೀ 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 ಸಾಸದನಿ ಸಾ 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 ಮಾಮ ಗಗ ಮ ನೀನಿ ದದ ನೀ ಸಾಸದನಿ ಸಾ 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 ದನಿ ಸಗ ಸನಿ ಸನಿ ಧನಿ ಧಮ ಗಮ ಸಗ ಸನಿ ಧನಿ ನಿ ಧನಿ ಧ ಗಮ ನ ಮಮ ಗಮ ಧನಿ ಸ ಗಮ ಧನಿ ಸ ಗಮ ಧನಿ ಸ ಆರು ನಿಲ್
ಹಲೋ ಹಲೋ ಆತ್ಮೀಯರೇ, ವಿಶೇಷತಃ ತುಂಬು ಸಂಭ್ರಮದಿಂದ ಅತ್ಯಂತ ಚಂದದ ಅಲಂಕಾರಗಳೊಟ್ಟಿಗೆ ಇಲ್ಲಿ ಸೇರಿರುವಂತಹ ಎಲ್ಲ ಭಗಿನಿಯರೇ, ನಾವೆಲ್ಲರೂ ಒಂದು ಅದ್ಭುತ ಸಮಾರಂಭದ ಆರಂಭದ ನಿರೀಕ್ಷೆಯಲ್ಲಿದ್ದೇವೆ. ಬಹಳಷ್ಟು ಸಮಯದಿಂದ ಆ ಆರಂಭದ ಘಳಿಗೆಗಾಗಿ ನಾವು ಕಾಯ್ತಿದ್ದೇವೆ. ತಮ್ಮೆಲ್ಲರಿಗೂ ಅರಿವಿರುವ ಹಾಗೆ ಅಧಿವೇಶನ ನಡೆಯುತ್ತಿದೆ. ಈಗಷ್ಟೇ ಖುದ್ದು ಮಾನನೀಯ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಂದಿರುವ ಮಾಹಿತಿಯಂತೆ ಕೆಲವೇ ಸಮಯದಲ್ಲಿ ಮಾನನೀಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಮಾನನೀಯ ಗಣ್ಯ ಅತಿಥಿಗಳೆಲ್ಲ ವೇದಿಕೆಗೆ ಆಗಮಿಸಲಿದ್ದಾರೆ. ಬಹುಶಃ ಕಾಯುವಿಕೆ ಇನ್ನೊಂದು 10 ನಿಮಿಷಗಳ ಕಾಲ. ಬಹಳಷ್ಟು ಸಹಕರಿಸಿದ್ದೀರಿ ಸಮಾರಂಭದ ಯಶಸ್ಸಿಗೆ. ಇದೇ ಸಹಕಾರವನ್ನು ಮತ್ತೊಮ್ಮೆ ಕೋರ್ತಿದ್ದೇವೆ. ಇನ್ನೊಂದಷ್ಟು ಹೊತ್ತು ನಾವು ಕಾಯಲೇಬೇಕಾಗಿದೆ ಅನಿವಾರ್ಯ ಕಾರಣದಿಂದ. ನಮ್ಮೊಟ್ಟಿಗೆ ಸಹಕರಿಸಿ ಎಲ್ಲರೂ ಒಟ್ಟಾಗಿ ಸಮಾರಂಭವನ್ನು ಯಶಸ್ವಿಯಾಗಿಸೋಣ, ಅರ್ಥಪೂರ್ಣವಾಗಿಸೋಣ. ನಮಸ್ಕಾರ. ಚೆಕ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶಿಶುನಾಳ ಶರೀಫರ ಮತ್ತೊಂದು ತತ್ವ ಪದವನ್ನು ಕೇಳೋಣ. ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ದಾನ ಧರ್ಮವ ನಿತ್ಯದಿ ಮಾಡಣ್ಣ, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಲಾಭವ ನೋಡಿ ವ್ಯಾಪಾರ ಮಾಡು,
ಲಾಭವ ನೋಡಿ ವ್ಯಾಪಾರ ಮಾಡು, 8 ದಿನಕ್ಕೊಮ್ಮೆ ಲೆಕ್ಕವ ಮಾಡು. ಲಾಭವ ನೋಡಿ ವ್ಯಾಪಾರ ಮಾಡು, 8 ದಿನಕ್ಕೊಮ್ಮೆ ಲೆಕ್ಕವ ಮಾಡು. ಸ್ನೇಹ ಕಂಡಲ್ಲಿ ಸ್ನೇಹ ಕಂಡಲ್ಲಿ ಸ್ನೇಹ ಕಂಡಲ್ಲಿ ವಸ್ತಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ತಂದೆ ತಾಯಿಯ ಸೇವೆಯ ಮಾಡೋ, ತಂದೆ ತಾಯಿಯ ಸೇವೆಯ ಮಾಡು, ಮೋಕ್ಷ ಮಾರ್ಗದ ಹಾದಿಯ ಹಿಡಿಯು. ತಂದೆ ತಾಯಿಯ ಸೇವೆಯ ಮಾಡು, ಮೋಕ್ಷ ಮಾರ್ಗದ ಹಾದಿಯ ಹಿಡಿಯು. ಶಿಶುನಾಳಧೀಶನ 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 ಪಾದಕ್ಕೆ ಹೊಂದಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಒಂದೇ ಕೈಲಾಜನ ಕಪೋಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲಾಜನ ಕಪೋಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂಥ ಚೆಲ್ವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂಥ ಚೆಲ್ವರಿಲ್ಲ ನೋಡು ಬಾರೆ, ಇವನಂಥ ಚೆಲ್ವರಿಲ್ಲ ನೋಡು ಬಾರೆ. ಕೈಲಾಜನ ಕಪೋಲ ಕಾಣೆ,
ಆತ್ಮೀಯರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರ ಆಗಮನವಾಗಿದೆ. ಅತ್ಯಂತ ಗೌರವದಿಂದ ಅವರನ್ನು ಈ ಸಮಾರಂಭಕ್ಕೆ ನಾವು ಬರಮಾಡಿಕೊಳ್ತಿದ್ದೇವೆ.
ಆತ್ಮೀಯರೇ, ಎಲ್ಲರ ನಿರೀಕ್ಷೆಯ ಆ ಗಳಿಗೆ ನಿಜವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರ ಆಗಮನವಾಗಿದೆ. ಚಪ್ಪಾಳೆಯೊಟ್ಟಿಗೆ ಅತ್ಯಂತ ಗೌರವದಿಂದ ಅವರನ್ನು ಮತ್ತು ಇತರ ಎಲ್ಲ ಅತಿಥಿ ಗಣ್ಯರನ್ನು ಸಮಾರಂಭಕ್ಕೆ ನಾವು ಬರಮಾಡ್ಕೊಳ್ತಿದ್ದೇವೆ. ಅತಿಥಿ ಗಣ್ಯರೆಲ್ಲರೂ ಇದೀಗ ವೇದಿಕೆಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಚಿವರುಗಳು ಎಲ್ಲರೂ ವೇದಿಕೆಗೆ ಆಗಮಿಸಿದ್ದಾರೆ. ಅತ್ಯಂತ ಗೌರವದಿಂದ ಅವರೆಲ್ಲರನ್ನ ಸಮಾರಂಭಕ್ಕೆ ನಾವು ಬರಮಾಡ್ಕೊಳ್ತಿದ್ದೇವೆ. ದಯಮಾಡಿ ಶ್ರೀ ರಾಮಲಿಂಗಾರೆಡ್ಡಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಒಂದು ಅಪರೂಪದ ಬಹು ಅರ್ಥಗರ್ಭಿತ ಸಮಾರಂಭಕ್ಕಾಗಿ ನಾವೆಲ್ಲಿ ನೆರೆದಿದ್ದೇವೆ. ನಿಮ್ಮೆಲ್ಲರ ಆಸಕ್ತಿಯುತ ಭಾಗವಹಿಸುವಿಕೆ ಸಮಾರಂಭದ ಯಶಸ್ಸಿನ ಸೂಚನೆಯಾಗಿದೆ. ದಯಮಾಡಿ ನಮ್ಮೊಟ್ಟಿಗೆ ಸಹಕರಿಸಿ
ಸಮಾರಂಭವನ್ನು ನಾವೆಲ್ಲರೂ ಒಟ್ಟಾಗಿ ಅತ್ಯಂತ ಯಶಸ್ವಿಯಾಗಿಸೋಣ. ಬಂಧುಗಳೇ, ಅವಳೇ ಭೂಮಿ, ಅವಳೇ ಪ್ರಕೃತಿ, ಅವಳೇ ಶಕ್ತಿ, ಅವಳೇ ಸ್ತ್ರೀ. ಕವಿ ಬರೆದ ಹಾಗೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಸ್ತ್ರೀ ಸ್ವಾವಲಂಬನೆಯತ್ತ ಕರ್ನಾಟಕ ಸರ್ಕಾರ ಇಡುತ್ತಿದೆ ಒಂದು ದಿಟ್ಟ ಹೆಜ್ಜೆ. ಅದುವೇ ಭೋಲೋ ಭಾರತ್ ಮಾತಾ ಕಿ. ಕಾರ್ಯಕ್ರಮ ಬಹಳ ಶಿಸ್ತಿನಿಂದ ನಡಿಬೇಕು ಅಂತ ನಾನು ಪದೇ ಪದೇ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೂ ನೀವು ಅಲ್ಲಿ ಕೂತ್ಕೊಳ್ಳೋಕ್ಕೇನೆ ಹರಸಾಹಸ ಪಟ್ಟರೆ ಹೇಗೆ? ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ, ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಳ್ಳಿ ಅಂತ ಮನವಿಯನ್ನೇ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಸೌಂಡ್ ಸ್ವಲ್ಪ ಜಾಸ್ತಿ ಕೊಡಪ್ಪ. ಸ್ತ್ರೀ ಸ್ವಾವಲಂಬನೆಯತ್ತ ಒಂದು ದಿಟ್ಟ ಹೆಜ್ಜೆ, ಅದುವೇ ಎಲ್ಲರ ನಿರೀಕ್ಷೆಯ ಗೃಹಲಕ್ಷ್ಮಿ ಯೋಜನೆಯ ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡುವಂತಹ ಈ ಸಮಾರಂಭ. ಬಂಧುಗಳೇ, ಸರ್ಕಾರದ ಮಹತ್ವಾಕಾಂಕ್ಷೆಯ ಈ ಸಮಾರಂಭಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಾದಿಯಾಗಿ ಅತಿಥಿ ಗಣ್ಯರು ವೇದಿಕೆಯಲ್ಲಿ, ತಾವೆಲ್ಲರೂ ಇಲ್ಲಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪರವಾಗಿ ಎಲ್ಲರಿಗೂ ಅತ್ಯಂತ ಅಭಿಮಾನದ ಗೌರವದ ಸ್ವಾಗತವನ್ನು ಕೋರ್ತಿದ್ದೇವೆ. ಸಮಾರಂಭಕ್ಕೆ ಇದೀಗ ಶುಭ ಚಾಲನೆ. ದೀಪಿಕಾ ಶ್ರೀಕಾಂತ್ ಮತ್ತು ತಂಡದವರು ಸಾಧ್ಯ ಮಾಡಿಕೊಡುವ ನಾಡಗೀತೆಯೊಟ್ಟಿಗೆ ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೋರಿಕೆ. ನಾಡಗೀತೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದ್ರದ ಹೊಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ದಿವ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ನನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿದ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯನ್ನು ಸಾಧ್ಯ ಮಾಡಿಕೊಟ್ಟಂತಹ ದೀಪಿಕಾ ಶ್ರೀಕಾಂತ್ ಮತ್ತು ತಂಡದವರಿಗೆ ನಮ್ಮ ಧನ್ಯವಾದಗಳು. ಬಂಧುಗಳೇ, ಮಾನಿನಿ ಮಹಿಳೆ, ಮನೆ ಮನೆಯ ಲಕುಮಿ, ಗೃಹದ ನಿಜ ಬೆಳಕು. ಈ ಗೃಹಲಕ್ಷ್ಮಿಗೆ ಮತ್ತಷ್ಟು ಬಲ ತುಂಬುವ ಸಲುವಾಗಿ ಸರ್ಕಾರ ಸಾಧ್ಯ ಮಾಡಿಕೊಡುತ್ತಿರುವ ಯೋಜನೆ ಗೃಹಲಕ್ಷ್ಮಿ. ಇದರ ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡುವಂತಹ ಈ ಸಮಾರಂಭಕ್ಕಾಗಿ ಆಗಮಿಸಿರುವ
ಅತಿಥಿ ಗಣ್ಯರನ್ನು ಮತ್ತು ತಮ್ಮೆಲ್ಲರನ್ನ ಸ್ವಾಗತಿಸುವ ಸಮಯವಿದು. ಸ್ವಾಗತದ ಹೊಣೆಯನ್ನು ಹೊತ್ತಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಂಜುಳಾ ಅವರು. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ವಿದ್ಯುತ್ವಾಗಿ ಚಾಲನೆ ನೀಡುವಂತಹ ಶುಭ ದಿನ ಇವತ್ತು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಸರ್ಕಾರದ ಪ್ರಮುಖ 5 ಕಾರ್ಯಕ್ರಮಗಳಲ್ಲಿ ಅತ್ಯಂತ ಮಹತ್ವವಾದಂಥದ್ದು ಗೃಹಲಕ್ಷ್ಮಿ ಯೋಜನೆ. ಇದಕ್ಕೆ ತಮಗೆಲ್ಲ ಈಗ ಮಾಹಿತಿನೂ ಕೂಡ ಈಗ ಆಲ್ರೆಡಿ ನಾವು ಮಾರ್ಗಸೂಚಿನೆಲ್ಲ ಜನರಿಗೆ ಸಾರ್ವಜನಿಕರಿಗೆ ತಲುಪಿಸ್ತಾ ಇದ್ದೀವಿ. ಸುಮಾರು 24,000 ಪ್ರತಿ ವರ್ಷ ಸುಮಾರು 1.2 ಕೋಟಿ ಹೆಚ್ಚು ಮಹಿಳೆಯರಿಗೆ ತಲುಪುವಂತಹ ಅದ್ಭುತವಾದ ಯೋಜನೆ. ಬಹುಶಃ ನಮಗೆ ತಿಳಿದಿರೋ ಮಟ್ಟಿಗೆ ರಾಷ್ಟ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಯೋಜನೆ ಈಗ ಸದ್ಯಕ್ಕೆ ಯಾವುದು ಜಾರಿ ಇಲ್ಲ ಅಂದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಆ ದೊಡ್ಡ ಪ್ರಮಾಣದ ಯೋಜನೆ ಇದಾಗಿದೆ. ಮುಂದೆ ವಿಶ್ವಾದ್ಯಂತ ಕೂಡ ಇದರ ಪರಿಶೀಲನೆ ಆದಾಗ ನಮಗೆ ಗೊತ್ತಾಗ್ತದೆ ಇದು ಬಹುಶಃ ವಿಶ್ವದಲ್ಲೇ ಒಂದು ಪ್ರಮುಖವಾದ ಯೋಜನೆ ಅನ್ನೋದು ಕೂಡ ಬಹುಶಃ ಬೆಳಕಿಗೆ ಬರುತ್ತದೆ ಅಂದ್ಕೊಳ್ತೇನೆ. ಈ ಒಂದು ದೊಡ್ಡ ಯೋಜನೆಯ ಜವಾಬ್ದಾರಿಯನ್ನು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸರ್ಕಾರ ವಹಿಸಿದೆ ಹಾಗೂ ನಮ್ಮ ಸಚಿವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ತಮಗೆಲ್ಲರೂ ಗೊತ್ತಿರೋ ಹಾಗೆಯೇ ಪ್ರತಿ ಮಹಿಳೆ ಆಯ್ಕೆ ಮಾಡುವಂತಹ ಬ್ಯಾಂಕ್ ಖಾತೆಗೆ ಸುಮಾರು 2,000 ಪ್ರತಿ ತಿಂಗಳು, ಒಟ್ಟಾರೆ 24,000 ನಿರಂತರವಾಗಿ ಹೋಗುವಂತಹ ಪ್ರಯತ್ನ ಈ ಯೋಜನೆ ಮೂಲಕ ಆಗ್ತಾ ಇದೆ. ಮಹಿಳೆಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗುವಂತಹ ವ್ಯವಸ್ಥೆಯನ್ನು ಈ ಒಂದು ಯೋಜನೆಯ ಮೂಲಕ ಕಲ್ಪಿಸಲಿಕ್ಕೆ ಸರ್ಕಾರದ ಒಂದು ಮಹತ್ತರವಾದ ಪ್ರಯತ್ನವಾಗಿದೆ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮತ್ತು ಈ ಯೋಜನೆಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಈ ಯೋಜನೆಯ ರೂಪುರೇಷೆಗಳನ್ನೆಲ್ಲ ನಾವು ಸಿದ್ಧಪಡಿಸಿ ಈ ಒಂದು ಹಂತಕ್ಕೆ ತಲುಪಲಿಕ್ಕೆ ಅವಕಾಶ ಆಗಿದೆ. ಹೋಗಿ ಸ್ತ್ರೀ ಸ್ವಾವಲಂಬನೆಯತ್ತ ಒಂದು ದಿಟ್ಟ ಹೆಜ್ಜೆ. ಈ ಒಂದು ನಮ್ಮ ಕ್ಯಾಂಪೇನ್ ಅಭಿಯಾನದ ಮೂಲಕ ಈ ಯೋಜನೆಯನ್ನು ಚಾಲನೆ ಕೊಡ್ತಾ ಇದ್ದೀವಿ. ತಮಗೆ ಹೇಳೋಕ್ಕೆ ಏನು ಬಯಸ್ತೀನಿ ಅಂತಂದರೆ, ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರು ಸುಮಾರು 7-8 ಸಭೆಗಳಿಗೂ ಹೆಚ್ಚು ಸಭೆಗಳನ್ನ ಈ ಒಂದು ವಿಷಯ ಕುರಿತು ನಮ್ಮೊಂದಿಗೆ ಚರ್ಚಿಸಿದ್ದಾರೆ, ಮಾನ್ಯ ಸಚಿವರ ಜೊತೆ ಚರ್ಚಿಸಿದ್ದಾರೆ. ಹಾಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಹಾಗೂ ನಮ್ಮ ರೆವಿನ್ಯೂ ಮಿನಿಸ್ಟರ್ ಎಲ್ಲರ ಜೊತೆಯೂ ಕೂಡ ಹಲವಾರು ಸಭೆಗಳನ್ನ ಮಾಡಿ ಈ ಒಂದು ರೂಪುರೇಷೆನ ಅಂತಿಮಗೊಳಿಸಲಿಕ್ಕೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರಾಗಿ ನಮಗೆಲ್ಲ ಸಹಾಯ ನೀಡಿದ್ದಾರೆ ಮತ್ತು ಸೂಚನೆ ನೀಡಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ಈ ವೇದಿಕೆ ಮೂಲಕ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈಗ ಇರಮ್ಮ ಮೇಡಮೇ ಕೊಡಿ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದಂತಹ ಸನ್ಮಾನ್ಯ ಶ್ರೀ KH ಮುನಿಯಪ್ಪ ಸಾಹೇಬರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಮಾನ್ಯ ನಗರಾಭಿವೃದ್ಧಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ರವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಪೌರಾಡಳಿತ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಹೀಂ ಖಾನ್ ರವರು ಕೂಡ ಭಾಗವಹಿಸಿದ್ದಾರೆ. ಅವರು ಕೂಡ ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪ್ರಮುಖವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಏನು ನೋಂದಣಿ ಕಾರ್ಯ ನಡೀತಾ ಇದೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುವಂತಹ ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕ ನಡೀತಾ ಇದೆ. ಅದಕ್ಕೆ ಸನ್ಮಾನ್ಯ ಸಚಿವರು ಹೃದಯಪೂರ್ವಕವಾಗಿ ನಮ್ಮ ಇಲಾಖೆ ಜೊತೆಗೆ ಸಮನ್ವಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ. ಹಾಗೆಯೇ ಮೀನುಗಾರಿಕೆ ಹಾಗೂ ಬಂದರು ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಮಂಕಾಳ್ ವೈದ್ಯರವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ಥಳೀಯ ಶಾಸಕರು ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ರವರು ಕೂಡ ಈ ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಸಚೇತಕರಾದಂತಹ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಕೂಡ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯಾದಂತಹ ಸನ್ಮಾನ್ಯ ಶ್ರೀ ನಜೀರ್ ಅಹಮದ್ ರವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ವೇದಿಕೆ ಮೇಲಿರುವ ಎಲ್ಲ ಸನ್ಮಾನ್ಯ ಶಾಸಕರುಗಳು ಕೂಡ ಕ್ಷಮಿಸಬೇಕು. ಅಪಾರ ಸಂಖ್ಯೆಯಲ್ಲಿರೋದ್ರಿಂದ ನಮಗೆ ಎಲ್ಲ ಒಬ್ಬೊಬ್ಬರ ಹೆಸರು ಕರೀಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಬೇಕಂತ ಕೇಳ್ಕೊಳ್ತೇನೆ. ಎಲ್ಲ ಶಾಸಕರಿಗೂ ಎಲ್ಲ ಗಣ್ಯರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ವೇದಿಕೆ ಮೇಲೆ ಮುಖ್ಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀಮತಿ ವಂದಿತಾ ಶರ್ಮಾ ಮೇಡಮ್ ಅವರು ಕೂಡ ನಮ್ಮ ಜೊತೆಗಿರೋ ತುಂಬ ಸಂತೋಷದ ವಿಷಯ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಶಾಸಕರಾದಂಥ ನಾಗರಾಜ್ ಯಾದವ್ ಸಾಹೇಬರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ರೂವಾರಿಗಳು ಆಗಿರುವಂತಹ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ನೀಡಿ ಈ ಒಂದು ಯೋಜನೆ ಯಶಸ್ವಿ ಚಾಲನೆ ನೀಡಲಿಕ್ಕೆ ಪ್ರೇರಕರಾಗಿರುವಂತಹ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ರವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಎಲ್ಲದಕ್ಕಿಂತ ಪ್ರಮುಖವಾಗಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಬಂದಿರುವಂತಹ ಎಲ್ಲ ಸೋದರಿಯರಿಗೂ ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲ ಪ್ರೇರಣೆ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮಾಧ್ಯಮದ ಪ್ರತಿನಿಧಿ ಕೂಡ ಅಪಾರ ಸಂಖ್ಯೆಯಲ್ಲಿ ಈ ಒಂದು ಯೋಜನೆಗೆ ಜಾರಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಪ್ರೇರಣೆ ಅಥವಾ ತಮ್ಮ ಉತ್ತೇಜನದ ಮೂಲಕ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಸಾರ್ವಜನಿಕರಿಗೆ ಈ ಒಂದು ಯೋಜನೆಯ ಎಲ್ಲ ಸೌಲಭ್ಯ ಸಿಗಲಿ ಅಂತ ಕೋರ್ಕೊಳ್ತಾ ತಮಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಎಲ್ಲ ಈ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸರ್ವರನ್ನ ಆದರದಿಂದ ಸಮಾರಂಭಕ್ಕೆ ತಮ್ಮ ಸ್ವಾಗತ ನುಡಿಗಳ ಮುಖೇನ ಬರಮಾಡಿಕೊಂಡಂಥ ಡಾಕ್ಟರ್ ಮಂಜುಳಾ ಅವರಿಗೆ ನಮ್ಮ ಧನ್ಯವಾದಗಳು. ಬಂಧುಗಳೇ, ಗೃಹಲಕ್ಷ್ಮಿ ಯೋಜನೆ ಒಂದು ಆಶಯ, ಒಂದು ಕನಸು, ಸ್ತ್ರೀ ಸಬಲೀಕರಣದತ್ತ ಒಂದು ಸ್ತುತ್ಯ ಮಹತ್ವದ ಹೆಜ್ಜೆ. ಇದಕ್ಕೆ ವಿಶೇಷ ಆಸ್ಥೆಯನ್ನು ವಹಿಸಿದ್ದಾರೆ ಮಾನನೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು. ಅವರಿಂದ ಇದೀಗ ಪ್ರಾಸ್ತಾವಿಕ ನುಡಿಗಳು. ಅದಕ್ಕಾಗಿ ಗೌರವದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರನ್ನು.
ಭಾರತ್ ಮಾತಾ ಕಿ. ಬಂಧುಗಳೇ, ಕರ್ನಾಟಕ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳ ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಈ ಒಂದು ಗೃಹಲಕ್ಷ್ಮಿಯ ಅಪ್ಲಿಕೇಶನ್ ಅಪ್ಲೋಡ್ ಮಾಡುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಈ ಭಾಗದ ಶಾಸಕರು, ಮುಂಚೆಯಿಂದ ಯೂತ್ ಕಾಂಗ್ರೆಸ್ನಿಂದ ನನ್ನ ಜೊತೆ ಕೆಲಸ ಮಾಡಿದಂಥ ಸಹೋದರ ಅರ್ಷದ್ ರಿಜ್ವಾನ್ ಅವರೇ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನುಡಿದಂತೆ ನಡೆದಂಥ ಮುಖ್ಯಮಂತ್ರಿಗಳಾರಾದರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್. ಅದೇ ರೀತಿ ವಿಶೇಷವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಗಲಿರುಳು ಪಕ್ಷ ಸಂಘಟನೆಗೆ ತೊಡಗಿಸಿಕೊಂಡು ಪ್ರಮುಖವಾಗಿ ಮಹಿಳೆಯರಿಗೆ ಬಹಳಷ್ಟು ಕಾಳಜಿಯನ್ನ ತಗೊಂಡು ಏನು 5 ಗ್ಯಾರಂಟಿಗಳನ್ನ ನೀಡುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನ, ಅದರಲ್ಲೂ ವಿಶೇಷವಾಗಿ ಗೃಹಲಕ್ಷ್ಮಿಯನ್ನ ನೀಡುವುದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂತ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಇನ್ನೋರ್ವ ಸಚಿವರು ಸಹೋದರರಾದಂಥ ಸುರೇಶ್ ಅಣ್ಣನವರೇ, ಹಿರಿಯ ಸಚಿವರು ನಮ್ಮ ಮಾರ್ಗದರ್ಶಕರಾದಂಥ ರಾಮಲಿಂಗ ರೆಡ್ಡಿ ಸರ್, ಆಹಾರ ಸಚಿವರು ಹಿರಿಯರು ಆದಂಥ ಮುನಿಯಪ್ಪ ಸರ್, ನಮ್ಮ ರಹೀಂ ಭಯ್ಯ, ನಮ್ಮ ಇನ್ನೋರ್ವ ಸಚಿವರು ವೈದ್ಯ ಸಚಿವರು ಅವರು ಇದ್ದಾರೆ. ಎಲ್ಲರಿಗಿನ್ನ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅತ್ಯಂತ ಆತ್ಮೀಯವಾಗಿ ಮತ್ತು ನನಗೆ ಕಾನ್ಫಿಡೆನ್ಸ್ ತುಂಬಿ ಯಾವಾಗ ನಾನು ಫೋನ್ ಮಾಡ್ತಿದ್ನೋ, ಏನೇನು ಪ್ರಶ್ನೆಗಳಿತ್ತು ಅದಕ್ಕೆಲ್ಲದಕ್ಕೂ ಕೂಡ ಬಹಳ ಸೂಕ್ಷ್ಮತೆಯಿಂದ ನನಗೆ ಸಹಕಾರ ಕೊಟ್ಟಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ RDPR ಮಂತ್ರಿಗಳು ಸಹೋದರರಾದಂಥ ಪ್ರಿಯಾಂಕಾ ಖರ್ಗೆ ಅವರೇ, ಸಲೀಂ ಸರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಂದನಾ ಮೇಡಮ್, ನಮ್ಮ ನಜೀರ್ ಭಯ್ಯ ಇದ್ದಾರೆ, ಸುಮಾರು ಜನ ನಮ್ಮ UB ವೆಂಕಟೇಶ್ ಸರ್ ಇದ್ದಾರೆ, ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಮಂಜುಳಾ ಅವರು, ಡೈರೆಕ್ಟರ್ ಆದಂಥ ಅರ್ಚನಾ ಅವರು, ಬಹಳಷ್ಟು ಜನ ಈ ಕಾರ್ಯಕ್ರಮವನ್ನು ಈ ಮಟ್ಟಕ್ಕೆ ತರಲಿಕ್ಕೆ ಬಹಳ ಶ್ರಮಿಸಿದ್ದಾರೆ. ಅಕ್ಕ ತಂಗಿಯರೇ, ತಾಯಂದ್ರೆ, ರಾಜ್ಯದ ಮೂಲೆ ಮೂಲೆಯಲ್ಲಿ ಇದ್ದಂಥ ಕುಟುಂಬದ ನನ್ನ ಎಲ್ಲ ಯಜಮಾನಿಗಳಿಗೆ ಒಂದು ನಮಸ್ಕಾರವನ್ನ ಹೇಳ್ತಾ, ಕರ್ನಾಟಕ ಸರ್ಕಾರದ ಮಹತ್ವವಾದಂಥ ಯೋಜನೆ ಗೃಹಲಕ್ಷ್ಮಿಯ ಯೋಜನೆಗೆ ಇವತ್ತು ವಿದ್ಯುಕ್ತವಾಗಿ ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಬಸವಣ್ಣನವರು, ಅಂಬೇಡ್ಕರ್ ಅವರು, ಶಿವಾಜಿ ಮಹಾರಾಜ್ ಅವರು ಏನು ಈ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟರು, ಮಹಿಳೆ ಯಾವಾಗ ಸಶಕ್ತಳಾಗ್ತಾಳೆ, ಆರ್ಥಿಕವಾಗಿ ಸಬಲೀಕರಣ ಹೊಂದ್ತಾಳೆ, ಸಾಮಾಜಿಕ ನ್ಯಾಯ ಅಂದ್ರೆ ಏನು, ಇದನ್ನೆಲ್ಲ ಏನು ಈ ಮಹಾನ್ ಭಾವರು ನಮಗೆ ತಿಳಿಸ್ಕೊಟ್ರು. ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ ಮಾನ್ಯ ದಿವಂಗತ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧೀಜಿ ಅವರನ್ನ ಇವತ್ತು ನಾವು ನೆನಿಬೇಕಾಗತ್ತೆ. ಯಾಕಂತಂದ್ರೆ ಬಡವರ ಬಾಗಿಲಿಗೆ ಬ್ಯಾಂಕ್ಗಳು ಹೋಗಿ ಸಾಲ ಕೊಡಬೇಕು ಅಂತ ಹೇಳಿ ಅವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಇವತ್ತು ನನಗೆ ಯಾರೋ ಪ್ರೆಸ್ದವ್ರು ಹೇಳಿದ್ರು, ಇವತ್ತಿನ ದಿವಸನೇ ಬ್ಯಾಂಕ್ ರಾಷ್ಟ್ರೀಕರಣವನ್ನ ಮಾಡಿದ್ರು ಅಂತ ಹೇಳಿ ಇತಿಹಾಸದಿಂದ ಗೊತ್ತಾಗಿದೆ. ಇಂಥ ಒಂದು ಸುವರ್ಣ ದಿನದಂದು ಕರ್ನಾಟಕ ರಾಜ್ಯದ ಎಲ್ಲ ಯಜಮಾನಿಗಳಿಗೆ ನಾವು ತಿಂಗಳಿಗೆ 2,000 ರೂಪಾಯಿಯನ್ನ ಕೊಡುವಂತ ಒಂದು ಯೋಜನೆಯನ್ನ ಜಾರಿಗೆಗೊಳಿಸ್ತಾ ಇದ್ದೀವಿ. ಬಂಧುಗಳೇ, ಬಹುಶಃ ಇದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ,
ಇಡೀ ವಿಶ್ವದಲ್ಲಿ ಮಹಿಳೆಯರಿಗೋಸ್ಕರ ಡೈರೆಕ್ಟ್ ಆಗಿ ಅವರ ಕೈಗೆ ಹಣವನ್ನ ಪ್ರತಿ ತಿಂಗಳು 2,000 ಅಂದ್ರೆ ಒಂದು ವರ್ಷಕ್ಕೆ 24,000 ರೂಪಾಯಿಗಳನ್ನ ಕೊಡುವಂತ ಯೋಜನೆ ಬಹುಶಃ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಇದು ಮೊದಲೇ ಬಾರಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸಲ್ಲುತ್ತೆ ಅಂತ ಬಹಳಷ್ಟು ಆತ್ಮವಿಶ್ವಾಸದಿಂದ ಹೇಳ್ತೇನೆ. ನಾನು ಒಂದು ಹಳ್ಳಿಯಿಂದ ಬಂದಂತವಳು, ರೈತನ ಮಗಳು, ರೈತನ ಹೆಂಡತಿ. ನನಗೆ ಹಳ್ಳಿಯ ಜೀವನ ಏನು ಅಂತ ನನಗೆ ಗೊತ್ತು. ಮೊನ್ನೆ ಅಧಿವೇಶನದಲ್ಲಿ ಅಸೆಂಬ್ಲಿನಲ್ಲಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ನೆನಪಿಸ್ಕೊಂಡ್ರು, ತಮ್ಮ ಬಾಲ್ಯದ ಮಾತನ್ನ ನೆನಪಿಸ್ಕೊಂಡ್ರು. ಏನಾದ್ರೂ ಮನೆಯಲ್ಲಿ ಹಬ್ಬ ಹರಿದಿನ ಇದ್ರೆ ಅಥವಾ ಮನೆಗೆ ನೆಂಟರು ಬಂದ್ರೆ ಮನೆಯಲ್ಲಿ ಅನ್ನ ಮಾಡ್ತಾ ಇದ್ರಂತೆ, ಇಲ್ಲ ಅಂತಂದ್ರೆ ರಾಗಿ ಮುದ್ದೆ ಮಾಡ್ತಾ ಇದ್ರಂತೆ. ಹಬ್ಬ ಹರಿದಿನ ಇದ್ರಷ್ಟೇ ಅನ್ನ ಮಾಡ್ತಾ ಇದ್ರಂತೆ. ಹಾಗೆ ಆ ಒಂದು ಪ್ರೇರಣೆ ಇವತ್ತು ಅನ್ನರಾಮಯ್ಯ ಅಂತ ಅನಿಸ್ಕೊಳ್ಳುವಂತ ಯೋಜನೆಯನ್ನ, ಅನ್ನ ಭಾಗ್ಯವನ್ನ ಕೊಟ್ಟಂತ ನಮ್ಮ ಮುಖ್ಯಮಂತ್ರಿಗಳು. ಅದೇ ರೀತಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಹಳ್ಳಿಯ ಒಂದು ಗುಣಧರ್ಮದಿಂದ ಬಂದವಳು, ನೆಲದಿಂದ ಬಂದವಳು. ಈ 2,000 ರೂಪಾಯಿ ಇದೆಯಲ್ಲ, ಬಹಳ ಆಯ್ತು. ಇದು ಆ ಕೂಲಿ ಮಾಡುವಂತ ಮಹಿಳೆ, ಪಾತ್ರೆ ತೊಳೆಯುವಂತ ಮಹಿಳೆ, ಮಾಲಿ ಕಟ್ತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನೀವು ಹೂ ಕಟ್ತಾರೆ ಅಂತ ಹೇಳ್ತೀರಾ, ನಾವು ಮಾಲಿ ಹೆಣಿತಾರೆ ಅಂತ ಹೇಳ್ತೀವಿ. ಅವಳು ಒಂದ್ ದಿನಕ್ಕೆ ಸರ್ ಹೂವ ಮಾರುವಂತ ಹೆಣ್ಮಗಳು. HC ಮಾದೇವಪ್ಪ ಸರ್ ಕೂಡ ಬಂದಿದ್ದಾರೆ, ಆತ್ಮೀಯ ಸ್ವಾಗತ ಸರ್. ಸರ್ ನಮ್ಮ ಕಡೆ ಈ ಹೂವ ಮಾರೋರು ಅಂತ ಹೇಳ್ತಾರೆ. ಅವರು ಒಂದ್ ದಿನಕ್ಕೆ ಬೆಳಗ್ಗೆಯಿಂದ, ಅದು ಬಿಸಿಲಿರ್ಲಿ, ಮಳೆ ಇರ್ಲಿ, ಚಳಿ ಇರ್ಲಿ, ಒಬ್ಬ ಮಹಿಳೆ